ಹಲೋ ಗುಡ್ ಮಾರ್ನಿಂಗ್. ಮತ್ತೆಲ್ಲ ಏನು ಚೊಲ್ಲರು? ನಾನು ದೋಸೆ ಮಾಡ್ತೊಂದಿಲ್ಲ. ದೋಸೆ ದೋಸೆ ಗೋಧಿದ ದೋಸೆ ಮಾಡ್ತೊಂದಿಲ್ಲ. ಗೋಧಿ ದೋಸೆ ಮತ್ತೆಲ್ಲ ಏನು ಚೊಲ್ಲರು? ಏನು ಸೌಖ್ಯ? ನೀವು ಏನು ಚೊಲ್ಲರು? ಸೌಖ್ಯತೆ ಗೋಧಿ ದೋಸೆ ಮಲ್ಪುಗ ಅಂದು ಗೋಧಿ ದೋಸೆ ಬನ್ನಿ ತಿನ್ನುವ, ಬನ್ನಿ ನಿಮಗೆಲ್ಲ ಕೊಡ್ತೀನಿ. ಒಂಜಿ ನುಗ್ಗೆದ ಕಜಿಪು ಮಲ್ಪೊಡೊಂದುಲ್ಲ. ನುಗ್ಗೆಕಾಯಿ ಸುಕ್ಕಲತ್ತು ಸಾಂಬಾರತ್ತು ಒಂಜಾನ ಸ್ಟೈಲ್ ಮಲ್ಪೆ ಬಾಕಿ ಕಮ್ಮಿ ಒಂದಿಗಿಲೆಗಳಂತ ಶೇರ್ ಮಲ್ಪೆ ಅವು ನಿಗುಲು ತೂ ಒಂದು ಬಲೆ ಎಂಚ ಮಲ್ಪೆ ಬಂದು ಗೊತ್ತುವೆ. ದೋಸೆ ಇದೆ ಗೋಧಿ ದೋಸೆ ಮಾಡ್ತೀನಿ. ಸಾಮಾನು ಎತ್ತೋಜವೆ ನಿಮಗೆ ಲೇಟ್ ಹಾಕೊಂಡು ನಾನು ಪುನಃ ಅವರೆಲ್ಲ ಮುಗ್ಗಿನಾಗ ಬಾರಿಸೋಕಾಗಿತ್ತು. ನನಗೆ ಮುಗ್ಗಿನಾಗ ಅಂತ ಲೇಟ್ ಆಗಿ ಒಂದು ಏನು ಗೋಧಿ ನುರ್ಗೆ ಸಾಂಬಾರು ಮಲ್ಪಾರ. ನುರ್ಗೆ ಮುರಿದಿತ್ತೆ ತುಲೆ ನುರ್ಗಿ ಎಲ್ಲ ಬಟಾಟೆ ಎಲ್ಲ ಮುರಿದೆ. ಒಂದು 2 ಬಟಾಟೆ ಮುರಿದೆ. ರೆಡ್ಡು ನುರ್ಗಿ ಎಲ್ಲ ಬಟಾಟೆ ಎಲ್ಲ ಆಯ್ತು. ನೀರುಳ್ಳಿ ಒಗ್ಗರಣೆಗಂತೆ ಗ್ರೇವಿ ಮಲ್ಪಾರಂತೆ. ಒಗ್ಗರಣೆ ಬಟ್ರಂತೆ ಗ್ರೇವಿಗೆ ఒక ಬೇವ್ರೆ ಒಗ್ಗರಣೆಗೆ, ಬೆಳ್ಳುಳ್ಳಿ ಒಂದು ಗ್ರೇವಿಗೆ, ಕೊತ್ತಂಬರಿ ಸೊಪ್ಪು ಗ್ರೇವಿಗೆಲ್ಲ ಆಯ್ ಬೊಕ್ಕಕ್ಕೆ ಬಿರ್ಕಾರಲ್ಲ. ಟೊಮೆಟೊ ಗ್ರೇವಿಗೆ, ಒಗ್ಗರಣೆಗೆ ಸಾಸ್ಮಿ ಮಕ್ಕೊಂದು ಮಸಾಲದೆ ತಂದೇನು, ಮುಂಚಿದ ಪುಡಿ, ಜೀರಿಗೆದ ಪುಡಿ, ಒಂದು ಗರಂ ಮಸಾಲೆ, ಜೀರಿಗೆ ಪುಡಿ, ಕೊತ್ತಂಬರಿ ಪೌಡಿ, ಮಂಜೂಲ್ದ ಇತ್ತೆ ನಮ್ಮ ತಾರಾಯಿ ಅಂತ ಪಾಡುವೇನು ಇದು ಏನು ಒಂದು ಬೇತೆ ನಮ್ಮನ್ನು ಮಲ್ಪುನು ಒಂದು ಏನು ಬೇತೆ ಸ್ಟೈಲ್ ಒಂಜಿ ಮಲ್ಪುನು ಮಂಡದು ಅಂಚ ಅವರ ಮಲ್ಪೆ ಒಂದು ಟೇಸ್ಟ್ ಆಗಿದೆ. ಈಗಲವರ ಟ್ರೈ ಮಲ್ಪಲೆ ಬಂದದ್ದು ಇದು ತೋಜಾಯಿನಿಂದು ದೋಸೆ ಆಗೊಂಡು ಮುಂಚೆಡೆ ಬೆಚ್ಚ ಮಲ್ಪುಗ ದಿಯೆ ಇದು ಮುಂಚೆಡೆ ಎಣ್ಣೆ ಪಾಡುಗ ಎಣ್ಣೆ ದಾನೆ ಕೆಂಪು ನೆನ್ನರು ಎಣ್ಣೆ ಕೆಂಪು ಕಾರಣ ಐತೆ ಕೋಡೆ ಅಪ್ಪಲ ಕೈತಿತ್ತೆ ಅಂಚಾದು ಎಣ್ಣೆ ಕೆಂಪಾಯಿನಿ ಮಾಡತ್ತೆ. ದೋಸೆ ಒಂತೆ ಯಾವು ಬೊಕ್ಕಾರ್ಲ ತಿನ್ನುಚೇರು ನೆಟ್ಟಿರು ಈತ ದಾಯಿ ಮಲ್ತಂದು ಒಂದಿನೈತಿದ ದೋಸೆ ಬನ್ನಿ ನೀವೆಲ್ಲ ದೋಸೆ ತಿನ್ನುವ, ಬನ್ನಿ ಜನರೇ. ನಿಮಿಷ ನೀರುಳ್ಳಿ ಪಾಡಿಯ ಗ್ರೇವಿ ಮಲ್ಪದೊಂದು ಒಂತೆ ನೀರುಳ್ಳಿ ಪಾಡಿಯ ಒಂತೆ ದೀಯ ತುಳಿ ಒಗ್ಗರಣೆಗಂತೆ ನಂದು ದೋಸೆ ಕರಂಟಿತ್ತಲ್ವ, ಎಂತ ಮಾಡೋದು ಕರಂಟಿಲ್ಲ. ದೋಸೆ ಅಂದರೆ ದೋಸೆ ನೀರುಳ್ಳಿ ಪಾಡಿಗೊಕ್ಕ ಸ್ವಲ್ಪ ಟೊಮೆಟೊ ಪಾಡುದು ಪುಳಿ ಪಾಡುದು ಏನು ಅಂಚಾದ ಟೊಮೆಟೊ ಜಾಸ್ತಿ ಬನ್ನಿ ಏನಂದರೆ ಕಾಯಿ ಟೊಮೆಟೊ ಬೇಕಂದರೆ ಇತ್ತಿನ ಕಾಯಿ ಟೊಮೆಟೊ ಅಂಡ ಅಂಚಾದ ಕಾಯಿ ಟೊಮೆಟೊ ನೀರು ತಿಂದೆ ಪುಳಿ ಐಟೆ ಇಟ್ಟಿನಿ ಮುಂದೆ ನಮ್ಮ ಅವನೇನು ದೆಪ್ಪು ಗತ್ತೆ ದೋಸೆ ಅಂದರೆ ತುಳಿಂದಿಲ್ಲ ಫ್ರೈ ಅಂದ್ರೆ ಅಡ್ಡೆ ಬಗ್ಗೆ ಫ್ರೈ ಆಗಲ್ಲ. ಐದು ಬೊಕ್ಕ ಬೀಜ ಎಲ್ಲ ಪಾಡಿಲ್ಲ ಬಾಡಿಸಿ ತಾರಾಯಿ ಬೊಕ್ಕ ತಿರುತ್ತಾಡ್ನೆ ಕೂದೇನು ಕಡೆನಾಗ ಪಾಡ್ನಂತೆ ಬೊಕ್ಕ ಬೆಳ್ಳುಳ್ಳಿಲ ಬಾಡಿ ಅಂತಲೇ ಇನ್ನೊಂದು ಫ್ರೈ ಆಗುವಾಗ ಗ್ರೇವಿ ನಂತದ ಅಡಿಗೆ ತಾರಾಯಿ ಪಾಡು ಬೊಕ್ಕದ ಸ್ಟೆಪ್ ಹೆಂಚಾಗುತ್ತಲ್ಲಿ ಬೊಕ್ಕದ ಸ್ಟೆಪ್ ತುಲೆ ನೇನೆ ಅಂದಿಕ್ಕೆ ಬಂದಿದ್ದು ಅಂತ ಬೇಯ್ತಾವೆ ಉಪ್ಪು ಪಾಡ್ದು ಒಂದು ಬೇಯೋದು
ಅವಕಾಯ ಆಯಿತು ಗ್ರೇವಿ ಇದು ಬೇಗ ಬೇಯರ ಬಂಗಾಮ ಗ್ರೇವಿ ಇನ್ನೊಂದು ಬೇಕದ ಒಂದು ಉಪ್ಪು ಪಾಡಿಯ ಒಂದು ಉಪ್ಪು ಬೇಯಿನ ಒಂಚೂರು ಉಪ್ಪು ಪಾಡ್ದ ಒಂದು ಬೇಯರಲಿಲ್ಲ ಬಾಯಿ ಮುಚ್ಚಿದ ಮೂಡಿತ ಪ್ರಯಾವನಿಂದ ఇంకా వేగితే ఓన్లీ ఇప్పుడు ఇప్పుడు పేరుకి వెళ్ళి వరండి ముందు ఫ్రై అవ్వదు బటాటా మురిగాయ వేయనుండు ఎంత ಬೇಯಿಸಿದ್ದಾವು ಮಸ್ತ್ ಬೇಕಾవచ్చు ಅದೊಟ್ಟು ಬೇಯಿಸಿದ್ದಾವು ఒక ಗ್ರೇವಿ ಬೇಯಿಸಿಲ್ಲ ಅಂತ మేము ఇంకల్లా ఫ్రై అండి లైక్ యాగ నేను మిక్సీ పడగా తారైతే మిక్సీ పడగా पेड़ दिखाई ना जोकले के पेड़ आओ तेरला इंच उल्लर के नमा सौक्य जोकला जोकली नहीं लक जी इन्हें रजा है गंज ಅದು ಲಕಾಯಿಸಿ ಕೋಡೆಲ್ಲ ರಜೆ ಇನ್ನಿಲ್ಲ ರಜೆ ಎಲ್ಲೆಲ್ಲ ರಜೆ ಈ ರಜೆ ಟಿ ಅನ್ಬೋಯೆ ನಯಂಡಾಯಗೆ ರಜೆ ಇತ್ತಿಲ್ಲ ಮೆಕ್ಕೆ ಒಳೆ ಗಲ್ಟಿ ಅಂಚ ಬಡ್ದಿನ ರಜೆ ಓಡೆ ಸುಮಾರು ಆನ್ಯುವಲ್ ಡೇ ಇತ್ತಿನದು ರಟ್ಟುಂತುಲೆ ಒಂದೇ ಎನ್ನ ಬೇಲೆ ಒಂಜಿ ಬೇಲೆ ಅನ್ನ ಪರವಪೆ 4 ಬೇಲೆ ಅಂತೆ ಇಂಕಲ್ಲ ಪೇರೊಂದು ನನ್ನಿನಿ ಹತ್ತು ಗೋಕುಲ್ದವಲ್ಲ ಊರು ನನ್ನಿನಿ ದಿಕ್ಕುನು ಮೂಲೊಂದೇ ದಿಕ್ಕುನು ನನ್ನಿನಿ ಸಿಗುವುದಿಲ್ಲ ನನಗೆ ನನ್ನಿನಿ ಅಂದರೆ ನನ್ನಿನಿ ಅಕ್ಕಕ್ಕೂ ಸಿಗುವುದಿಲ್ಲ ನನಗೆ ನನ್ನಿ ಅಕ್ಕ ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ ನೋಡಿ ನಮ್ಮದು ನುಗ್ಗೆಕಾಯಿ ನಾನೀಗ ನಿಮಗೆ ಸಿಗ್ತೀನಿ ಇದನ್ನು ಕಡಿಯುವಾಗ ನೀ ಬಣ್ಣನ ದೀತೆ ಎಣ್ಣೆ ಬಾಡ್ದೆ ಕಾಯಿ ಬಣ್ಣ ಸಾಸ್ಮಿ ಬರಲಿ ನುಗ್ಗೆ ಬೇಯ್ಪದು ನೀರು ಬಿಸಿದೀತೆ ಸುಕ್ಕತ್ತವು ಬೊಕ್ಕ ನೀರು ಪಾಡ್ದು ಅವು ಫ್ರೈ ಮಾಡ್ಕೊಡತ್ತೆ ಎಣ್ಣೆದು ಸಾಸ್ಮಿ ಪಾಡಿ ಬೊಕ್ಕ ತಾರೈ ಪಾಡ್ದು ಮಸಾಲೆ ಕಡವೆ ಬರ್ತೇನೆ ಕಡೆಯಿಂದ ತೋಜಿ ಖಾರ ಇಲ್ಲ ಕೊತ್ತಂಬರಿ ಸೊಪ್ಪು ಮಸಾಲೆ ಕಡೆಯ ಬಾರಿಯ ನೀರುಳ್ಳಿ ಬಾರಿಯ ಒಗ್ಗರಣೆಗೆ ನುಗ್ಗೆದ ಕೈಪದ ಪರ್ಮಲ್ಲ ನನಗೆ ಬೇಕದು ಭಾರಿ ಇಷ್ಟ ಉಂಟು ನನಗೆ ನುಗ್ಗೆದ ಕೈಪು ಬಂದ ಇಷ್ಟ ಒಂದು ಫ್ರೈ ಆಗೋದು ಸೂಪು ಫ್ರೈ ಆಗೋದು ಇನ್ನೆಟ್ಟು ತಿಂದಿಟ್ಟು ನೋಡ್ತೀನಿ ಇನ್ನೂ ಇಡ್ಡೆ ಮಲ್ಲ ಒಂದು ಅಷ್ಟು ಒಂದಾಗು ನಮ್ಮ ಪ್ರಯತ್ನ ಇಷ್ಟಲ ಒಂದು ಇಂಚಿನ ಮಲ್ಪಿನ ಅಂಡಲ್ಲ ಒಂದು ಪ್ರಯತ್ನ ಮಲ್ಪೋರಿಗೆ ಈ ವಿಷಯವನ್ನು ಆ ಪ್ರಯತ್ನ ಇಂಕ್ಲೆಗೆ ಎಪ್ಪತ್ತಲ್ಗೆ ಕೈ ಬಿಡ್ಬಿಟ್ಟಿದೆ ಇಂಚಿನ ಅಂಡಲ್ಲ ಕೈ ಬಿಡ್ತಿದ್ವಿ ಆ ಪ್ರಯತ್ನ ಎಂಥ ಪ್ರಯತ್ನ ಮಾಡಿದ್ರು ನಾವು ಮನಸ್ಸಿಂದ ಮಾಡಬೇಕು ನಮಗೆ ಅದು ಆಗಲೇಬೇಕಂತ ನಮ್ಮದು ತಲೆಯಲ್ಲಿ ಇರಬೇಕು ಆಗ ಅದು ಅದೇ ಆಗುತ್ತೆ ಅನ್ನೋ ಭರವಸೆ ನಮಗೆ ಇರುತ್ತೆ ಆಗುತ್ತೆ ಇಲ್ಲ ಆಗಲ್ಲ ಆಗದಷ್ಟು ಆಗಲ್ಲ ಅಂದ್ಕೋಬಾರ್ದು ಇದು ನನಗೆ ಆಗಬೇಕು ಇದು ಆಗಲೇಬೇಕು ಇದನ್ನು ನಾನು ಮಾಡಬೇಕು ಅದನ್ನು ಮಾಡಲೇಬೇಕು ಅಂತ ಇದ್ದರೆ ನಮ್ಮ ಮನಸ್ಸಲ್ಲಿ ಅದು ನಾವು ಅದರಲ್ಲಿ ಜಯಗಳಿಸ್ತೀವಿ ಅದು ಖಂಡಿತವಾಗಿ ಯಾವುದೇ ಆಗಲಿ ಏನೇ ಆಗಲಿ ಒಂದು ಕೆಲಸವೇ ಆಗಲಿ ಎಂತನೇ ಆಗಲಿ ನಮಗೆ ಆತ್ಮವಿಶ್ವಾಸ ಬೇಕು ನಾವು ಅದರಲ್ಲಿ ಜಯ ಗಳಿಸ್ತೀವಿ ಅನ್ನುವ ಹಾಗೆ ಅಂದ್ಕೊಂಡು ಮುನ್ನಡೆದರೆ ಮುಂದೊಂದು ದಿನ ನಾವು ಅದರಲ್ಲಿ ಜಯ ಖಂಡಿತ ನಮಗೆ ಜಯ ಸಿಗುತ್ತೆ ಈಗ ಇದು ಮಾಡಿ ಇಟ್ಟೆ ಮೇಗಲಿ ಫ್ರೈ ಆಗ್ಬಿಟ್ಟು ಇನ್ನೆಲ್ಲ ಒಂದು ಫ್ರೈ ಮಾಡ್ತೀರಾ ಫ್ರೈ ಮಾಡ್ತೀರಿ ಎಣ್ಣೆ ಒಂದು ಫ್ರೈ ಅಂದರೆ ಸೋಕದೆ ಆ ಕಡೆ ಎಣ್ಣೆ ಬಾಕಿ ಫ್ರೈ ಅದು ಒಂಚೂರು ಬೇಯಾರಿರ್ತಾರೆ ಅಡಿಗೆ
ಮತ್ತೆ ಮಸಾಲೆ ಬಾರ್ದು ಉಪ್ಪು ಏತು ಬೋಡು ಪೂರ ಪಾಡುಡು ನುಗ್ಗೆ ಉಪ್ಪು ಪಾಡ್ಬೇಕದು ನುಗ್ಗೆ ಆಯ್ನಾಕ ಆಲ್ಮೋಸ್ಟ್ ಬೇಯ್ತುಂಡು ಬಟಾಟೆ ಎಲ್ಲ ಬೇಯ್ತುಂಡು ನಾನು ಗ್ರೇವಿ ಬೇಯ್ತುಂಡ ಯಾವು ನಮ್ಮ ಪ್ರತಿಯೊಂದು ಐಕಲ ನಮ್ಮ ಒಂದು ಮಲ್ಪುವ ಪಂಡಾವು ಎಂಕ್ಲೆವು ಸಾತು ನಮ್ಮ ದೇವಿಯರ್ನೇನು ನಮ್ಮೊಂದು ಮಲ್ಪುಂಡ ಎಂಕ್ಲೆ ಹೂಲ ಸಾತು ತಿಕ್ಕುಳೆ ನೀವು ಸೋಪ್ ಕೈಯಾಂಡು ಆಮೇಲೆ ನಂಚೇನೆ ಮಲ್ಪುಗ ಇತ್ತೆ ನಮ್ಮ ಮನೆಗೆ ಮಸಾಲ ಬರುಗ ಕಡೆಯಿಂದ ಮಸಾಲ ಪಾಡ್ದು ಇನ್ನು ಮಸಾಲ ಅಂದದೆ ಆ ಮಸಾಲೆ ಬಿಟ್ಟು ಗುಂಡು ಮಸಾಲ ಬರುವ ಗರಂ ಮಸಾಲ ಅಂಚನೆ ಮುಂಚಿದ ಪುಡಿ ಖಾರ ಬೇತ ಊಲ ಪಾಡ್ಜಿ ಮುಂಚಿದ ಪುಡಿ ಬನ್ನಿ ಅಂಚನೆ ಜೀರಿಗೆದ ಪುಡಿ ಅಂಚನೆ ಕೊತ್ತಂಬರಿದ ಪುಡಿ ಜಾಸ್ತಿ ಅಂತ ಒಕ್ಕದು ಕೂಡ ಒಂದಿಷ್ಟು ಮಂಜೋಳು ಸ್ಪೂನು ಪೂರ ಒಟ್ಟು ಬಾರ್ದು ಫ್ರೈ ಮಲ್ಪುಗ ಓಕೆ ಎಂಗ್ಲೆ ಗ್ರೇವಿಗೆ ನೀರು ಕೂಡ ಅದು ಬಾಂಡು ನಮ್ಮನ ಪ್ರಯತ್ನ ಯಾಪೋಗ್ಲ ನಮ್ಮ ಕೈ ಟೇಪೋಡು ನಮ್ಮ ಅವು ಆಪುಜಿ ಪ್ರಯತ್ನ ಬೋಡಾ ಬೊಚ್ಚ ಒಂದು ಹೂಲ ಬೇಕಾ ಬೇಟಿ ನಾವು ಮಾಡಬಾರ್ದು ನಮಗೆ ಆಗುತ್ತೆ ಅನ್ನುವ ಭರವಸೆ ಛಲ ಇದ್ದರೆ ಎಂಥದೇ ಆಗಲಿ ಅದು ಹಾಗೇ ಆಗುತ್ತೆ ಅದನ್ನು ಯಾರಿಂದಲೂ ತಪ್ಪಿಸ್ಲಿಕ್ಕೂ ಆಗಲ್ಲ ಏನೂ ಆಗಲ್ಲ ನಾನು 100% ನಿಮಗೆ ಭರವಸೆ ಕೊಡ್ತೀನಿ ಯಾವುದೇ ಒಂದು ವಿಷಯವಾಗಲಿ ಏನೇ ಆಗಲಿ ನಾವೊಂದು ಯಾವುದೋ ಒಂದು ಕೆಲಸ ಮಾಡ್ತಿದ್ದೀವಿ ಅಂದರೆ ನಮಗೆ ಅದು ಆಗುತ್ತೆ ಅನ್ನೋ ಭರವಸೆ ಅಂತೂ ನಮಗೆ ಇರಲೇಬೇಕು ಅದು ನಮಗೆ ಮಸಾಲೆ ಎಲ್ಲ ಹಾಕಿದ್ಮೇಲೆ ಫ್ರೈ ಮಲ್ದೆ ಅನ್ನು ಫ್ರೈ ಮಲ್ದಿನ ಒಂದೆರಡು ತಾಸು ಅದು ಮಸಾಲೆ ಜಾಸ್ತಿ ಫ್ರೈ ಅವನ್ನದಾರು ಇಜ್ಜಿ ಅಜ್ಜಿ ಮಸಾಲೆ ಬಂದ ಮಸ್ತ್ ಫ್ರೈ ಆವುದು ಅಜ್ಜಿ ಮಸಾಲೆ ಪಾಡ್ತಿದ್ದೆ ಮಿಕ್ಸಿ ದಕ್ಕಿನ ನೀರು ಪಾಡುವೇನು ಗ್ರೇವಿ ಇರ್ಬೋದು ಮತ್ತು ಆಜಿದು ಅಂತ ಲಾಯ್ ಬೇಯ್ದು ಹೋಯ್ತು ನೋಡತ್ತೆ ಈತ ಗ್ರೇವಿ ಯಾವು ನಮக்கு ಉಪ್ಪು ಪಾಡ್ದಜ್ಜಿ ಉಪ್ಪು ಯಾಕಡೆ ಇದು ಪಾಡ್ದೆ ಗ್ರೇವಿಗೆ ಒಂದು ಉಪ್ಪು ಇಚ್ಚಿನ ನಾನು ಆಪುಂಡತ್ತೆ ಇಜ್ಜತ್ತೆ ಗ್ರೇವಿಗೆ ಉಪ್ಪು ಪಾಡಿ ರುಚಿಗೆ ತಕ್ಕನಿಗ್ಲೆಗೆ ಎತ್ತಾತು ಅದೇ ಬಡ್ಲೆ ಇದೇ ಬಡ್ಲೆ ನಾನು ಪನ್ಪುಚ್ಚಿ ಯಾನ್ ನುರ್ಗೆ ಬೇಪ ಐತೆ ಅವೇ ನೀರು ಪಾನಿ ಅನ್ನು ನುರ್ಗೆ ಬೇಪಾಯಿನ ನೀರೇ ಪಾನಿ ನುರ್ಗೆದ ಬೇತ ನೀರು ಪಾಡ್ಜಾನು ಚೂರು ನೀರು ಪಾಡ್ಬೆ ಬೊಕ್ಕ ಬೇಯ್ತದ ಆಜುಡತ್ತೆ ಅವಾಗ ಹೂಲಿ ನಮಗೆ ತೆಂಚಾತನಂದು ಒಂದು ನಾನು ಲಾಯ್ಕ ಕೊದ್ದಿದು ಬೆಯ್ಯಾಡು ಎಡ್ಡೆಡು ನೋರ್ಗೆ ಅದಾ ಬೇಯ್ದು ನನ್ನ ಸೋಕು ಬೇಯ್ಯಾಡು ಅಡಿಗೆ ನಮ್ಮ ಬುಕ್ಕ ಒಕ್ಕದ ವಿಷಯ ಬರ್ಕ ಕೊದ್ದಿನು ತುಲೆ ಮಸ್ತ್ ಸೋಕುಡೆ ಕೊದ್ದಿಂಡು ತುಲೆ ಬಾರ್ಲ ಇಕ್ಕಡೆ ಕೊದ್ದಿಂಡು ನನ್ನ ಒಂದು ಆ ಒಂದು ಬತ್ತುಂಡು ನನ್ನೊಂದು ಆ ಒಂದು ಬತ್ತುಂಡು ಓಕೆ ನಮಗೆ ಲಕ್ಕೊಂಬತ್ತೆ ಏರವು ಗುಂಡೆನಾ ಮಲ್ಲ ಗುಂಡೆನಾ ಎಲ್ಲಪ್ಪುನ ಮಲ್ಲಪ್ಪುನ ಓ ದೇವ ऊपर जाके फोन वो ये इधो पैन पंखा चालू करता है मेरा बेटा देखो इतना बुट्टू उठो ना उठो यशो यशो इन्नी रजा आयता अंचाद रजा आयता अंचाद ಓಕೆ ನಮ್ಮ ಇತ್ತೆ ಆಂಡ್ ಎನ್ನ ಕೈಪು ಇಲ್ಲಿಗೆ ಬಂದ್ ಮಂತೆ ಮಲ್ಪ ಈಯರತ್ತೆ ಎನ್ನ ನುಗ್ಗೆದ ಕಜಿಪು ಯಾನು ಗ್ರೇವಿ ಮಲ್ತಿಲ್ಲ ಯಾನು ನೀವು ಇಂಚೆನೆ ಮಲ್ಪುವೆ ಅಂಚೆ ಇಂಚೆ ತೋಜ ನಿಗ್ಲೆಗ್ ನುಗ್ಗೆದ ಒಕ್ಕೊಂದಿಟ ಇಪ್ಲ ಮಲ್ಪೊಲಿ ನಮ್ಮ ಸಾಂಬಾರ್ದಲ್ಲ ಮಲ್ಪದ ಅಂಚಲ ಮಲ್ಪೊಲಿ ಅಂಚಲ ಮಲ್ಪುವೇನು ಅಂಚಲ ಅವರ ತೋಜವೆ ನಿಗ್ಲೆಗ್ ಎನ್ನ ನುಗ್ಗೆದ ಆಂಡ್ ಬೊಕ್ಕ ಎನ್ನ ವಿಡಿಯೋ ಇನ್ನಿಕ್ ಇದು ಇಡೇಗು ಮುಗಿಪವೆ ಒಂಜಿ ಶೇರ್ ಮಲ್ಪಲೆ ಸಬ್ಸ್ಕ್ರೈಬ್ ಮಲ್ಪಲೆ ಬೆಲ್ ಬಟನ್ ಒತ್ತಲೆ ಬೊಕ್ಕ ಅಲ್ಲ ಕಮೆಂಟ್ ಪಡ್ಲೆ ಒಂಜಿ ಅದ ಮುಟ್ಟ ನಾನೊಂಜಿ ವಿಡಿಯೋ ತಿಕ್ಕುವೆ ನಿಗ್ಲೆ ಅದ ಮುಟ್ಟಾಗ ಬಾಯ್.